ಹಾವುಗಳು ಏಕಕಾಲದಲ್ಲಿ ಭವ್ಯವಾದ ಮತ್ತು ಭಯಂಕರವಾದ ಮೋಡಿಯನ್ನ ಹೊತ್ತುತ್ತಿರುತ್ತದೆ. ಭಾರತೀಯ ಕಾಡುಗಳು ಇಂತಹ ಹಲವಾರು ವೈವಿಧ್ಯಮಯ ಪ್ರಾಣಿಗಳಿಗೆ ಆಶ್ರಯ ನೀಡುತ್ತವೆ. ಡಿಜಿಟಲ್ ಸಂಪರ್ಕದ ಈ ಯುಗ ಜಗತ್ತನ್ನ ಹತ್ತಿರಕ್ಕೆ ತಂದಂತ ಸಮಯದಲ್ಲಿ ಪ್ರಾಣಿಗಳ ವಿಡಿಯೋಗಳು ಸಂವೇದನೆಯಾಗಿ ಮಾರ್ಪಟ್ಟಿವೆ. ಮಹಾರಾಷ್ಟ್ರದಲ್ಲಿ 3 ನಾಗರ ಹಾವುಗಳ ತಣ್ಣಗಾದ ಚಿತ್ರವೊಂದು ನೆಟ್ಟಿಗರನ್ನ ಬೆಚ್ಚಿ ಬೀಳಿಸಿದೆ. ಐಎಫ್ಎಸ್ ಅಧಿಕಾರಿ ಸುಶಾಂತ ನಂದಾ ಅವರ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದು, ಅಮರಾವತಿ ಜಿಲ್ಲೆಯ ಹರಿಸಲ್ ಕಾಡಿನಲ್ಲಿ 3 ನಾಗರ ಹಾವುಗಳು ಒಟ್ಟಿಗೆ ಸುತ್ತಿರುವುದನ್ನು ಚಿತ್ರ ತೋರಿಸುತ್ತದೆ. ಪ್ರಸ್ತುತ ಈ ನಾಗರ ಹಾವುಗಳನ್ನು ರಕ್ಷಿಸಿ ಅಭಯಾರಣ್ಯಕ್ಕೆ ಬಿಡಲಾಗಿದೆ ಎಂದು ವರದಿಯಾಗಿದೆ. ಚಿತ್ರವೊಂದನ್ನು ಹಂಚಿಕೊಂಡಿರುವ ಐಎಫ್ಎಸ್ ಅಧಿಕಾರಿ ನಂದಾ ಅವರು ನವೆಂಬರ್ 16ರಂದು ಟ್ವೀಟ್ ಮಾಡಿದ್ದಾರೆ. ಆಶೀರ್ವಾದಗಳು. ಒಂದೇ ಸಮಯದಲ್ಲಿ 3 ನಾಗರ ಹಾವುಗಳು ನಿಮ್ಮನ್ನ ಆಶೀರ್ವದಿಸಿದಾಗ ಎಂಬ ಶೀರ್ಷಿಕೆಯಡಿ ಈ ಅಪರೂಪದ ಫೋಟೋ ವೈರಲ್ ಆಗಿದೆ.